ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲ ಅನುಮತಿಯನ್ನು ಕೋರಿ ಕಾರ್ಯಕ್ರಮವನ್ನು ಗೊಳಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಈ ಒಂದು ಕಾರ್ಯಕ್ರಮದ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ನಾಯಕರು, ಪುತ್ತೂರಿನ ನಲ್ಮೆಯ ಶಾಸಕರು ಆದಂತ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರನ್ನು ಟ್ರಸ್ಟ್ನ ಪರವಾಗಿ ಮತ್ತು ಕಟ್ಟಡ ಕಾರ್ಮಿಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆದಂತ ಗಣಪತಿ ಹೆಗ್ಡೆ ಹಿರಿಯ ಕಾರ್ಮಿಕ ಅಧಿಕಾರಿ ಪುತ್ತೂರು ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನಿರುವ ಮುಖ್ಯ ಅತಿಥಿ ನಿಯಾಲ್ ಶೆಟ್ಟಿ ಟ್ರಸ್ಟ್ನ ಪ್ರಮುಖರು ಮತ್ತು ಉದ್ಯಮಿಗಳು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೂರು ಮೊಹಮ್ಮದ್ ಬೆಡಗಣ್ಣರು ಟ್ರಸ್ಟಿನ ಗೌರವ ಸಲಹೆಗಾರರು, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ನೆಚ್ಚಿನ ಮೊಹಮ್ಮದ್ ಬೆಡಗಣ್ಣ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೃಷ್ಣ ಪ್ರಸಾದ್ ಆಳ್ವ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು ಆದಂತಹ ನಮ್ಮ ನೆಚ್ಚಿನ ಕೃಷ್ಣ ಪ್ರಸಾದ್ ಆಳ್ವ ಇವರ ವೇದಿಕೆಯಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಂಬಳ ಎನ್ನುವ ಜನಪ್ರಿಯ ಕ್ರೀಡೆಯಲ್ಲಿ ತಮ್ಮ ಕಂಚಿನ ಕಂಠದಿಂದ ಎಲ್ಲರ ಮನ ಮೆಚ್ಚಿದಂತ ನಿರಂಜನ್ ರೈ ಮಠದ ಬೆಟ್ಟು ಟ್ರಸ್ಟಿನ ಕಾರ್ಯಕ್ರಮ ಸದಸ್ಯರು ಮತ್ತು ಭೂನ್ಯಾಯ ಮಂಡಳಿ ಸದಸ್ಯರು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಶ್ರಫ್ ಈ ಸಂಘಟನೆಯ ಯೂನಿಯನ್ ಅಧ್ಯಕ್ಷರು ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಂದಂತ ಎಲ್ಲ ಕಾರ್ಮಿಕ ಇಲಾಖೆಯ ಹಿರಿಯ ಕಿರಿಯ ಸಿಬ್ಬಂದಿಗಳನ್ನು ಹಾಗೂ ನೆಚ್ಚಿನ ನಮ್ಮ ಕಟ್ಟಡ ಕಾರ್ಮಿಕರನ್ನು, ನಮ್ಮ ಪ್ರೀತಿ ರೈ ಟ್ರಸ್ಟ್ನ ಎಲ್ಲ ಪ್ರೀತಿಯ ಬಂಧುಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಬೆನ್ನೆಲುಬುಗಳಾದಂತಹ ಪತ್ರಿಕಾ ಮಾಧ್ಯಮದ ಪತ್ರಿಕರ್ತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಗಣಪತಿ ಹೆಗ್ಡೆ ಹಿರಿಯ ಕಾರ್ಮಿಕ ಅಧಿಕಾರಿ ಇವರು ಪ್ರಾಸ್ತಾವಿಕವಾಗಿ ಮಾತಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ರೈ ಎಸ್ಟೇಟ್ಸ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ವೆಲ್ಡರು, ಮೇಸನ್ನು ಮತ್ತು ಇಲೆಕ್ಟ್ರಿಕಲ್ ಕಿಟ್ ವಿತರಣಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾರ್ಯಕ್ರಮದ ಎಲ್ಲ ರೀತಿಯ ಉಸ್ತುವಾರಿ ವಹಿಸಿರುವಂತಹ ಸನ್ಮಾನ್ಯ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಅಶೋಕ್ ರೈ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಮೊಹಮ್ಮದ್ ಬಡಗನ್ನೂರವರೇ, ಕೃಷ್ಣ ಪ್ರಸಾದ್ ಆಳ್ವ ಅವರೇ, ನಿಹಾಲ್ ಶೆಟ್ಟಿ ಅವರೇ, ಸುದೇಶ್ ಶೆಟ್ಟಿ ಅವರೇ, ಅಶ್ರಫ್ ಅವರೇ ಹಾಗೂ ಇಲ್ಲಿರುವಂತಹ ಎಲ್ಲ ಕಾರ್ಮಿಕ ಬಂಧುಗಳೇ, ನಮ್ಮ ಸಿಬ್ಬಂದಿಗಳೇ ಹಾಗೂ ಪತ್ರಿಕಾ ಮಿತ್ರರೇ, ಈಗಾಗಲೇ ನಾವು ಇದೇ ರೀತಿ ಕಾರ್ಯಕ್ರಮವಾಗಿ 2 ಬಾರಿ ರಕ್ತ ಪರೀಕ್ಷಣೆ ಮತ್ತೆ ಕಾರ್ಮಿಕರ ಕಿಟ್ ವಿತರಣೆಯನ್ನ ಸಾಕಷ್ಟು ಬಾರಿ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಮಾನ್ಯ ಶಾಸಕರ ಆಶಯದಂತೆ ಕಿಟ್ ವಿತರಣೆ ಮಾಡ್ತಾ ಇದ್ದೇವೆ. ಈ ಕಿಟ್ ಈಗಾಗಲೇ ಬಂದು 2 ತಿಂಗಳು ಆಯಿತು. ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ಇವತ್ತು ಈ ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದೇವೆ. ಇದನ್ನ ನಾವಿಲ್ಲಿ ಟೋಕನ್ ಕೊಟ್ಟ ಎಲ್ಲರಿಗೂ ಕೊಡ್ತೇವೆ. ಮತ್ತೆ ಯಾರಾದರೂ ಸಿಗದೇ ಇದ್ದವರು ಇದ್ರು ಸಹಿತ ನಮ್ಮಲ್ಲಿ ಸ್ವಲ್ಪ ಸ್ಟಾಕ್ ಇದೆ, ಅದನ್ನ ನೀವು ನಾಳೆ ನಂತರ ಬಂದು ಟೋಕನ್ ತಗೊಂಡು, ಯಾಕಂದ್ರೆ ನಾವು ಚೆಕ್ ಮಾಡಿ ಕೊಡಬೇಕು, ತಗೊಂಡು ಹೋಗ್ಬೋದು. ಇಲ್ಲಿ ನಾವು ಟೋಕನ್ ಕೊಟ್ಟವರಿಗೆ ಎಲ್ಲರಿಗೂ ಯಾರ್ಯಾರ ಹೆಸರು ನೋಂದಾಯಿಸಿದವರು ಎಲ್ಲರಿಗೂ ಸಹಿತ ಸನ್ಮಾನ್ಯ ಶಾಸಕರ ಮೂಲಕ ಕೊಡ್ತೇವೆ. ಅರ್ಜೆಂಟ್ ಇಲ್ಲ, ತಗೊಂಡು ಹೋಗ್ಬಹುದು. ಅದೇ ರೀತಿ ನಮ್ಮಲ್ಲಿರುವಂತಹ ಸನ್ಮಾನ್ಯ ಶಾಸಕರ ಆಶಯದಂತೆ ನಾವು ಅವ್ರು ಹೇಳಿದ್ರು ಆದಷ್ಟು ಬೇಗ ನಮ್ಮ ಮದುವೆ ಸಹಾಯಧನ, ಡೆತ್ದು, ಪೆನ್ಷನ್ದು ಅದನ್ನೆಲ್ಲ ನಾವು ಪ್ರೊಸೆಸ್ ಮಾಡಿದ್ದೇವೆ. ಈಗ 6-7 ತಿಂಗಳಿಂದ ಯಾವ್ಯಾವುದು ಪೆಂಡಿಂಗ್ ಇತ್ತು ಸಾಧಾರಣ ಎಲ್ಲವೂ ಸಹಿತ ಅವರಿಗೆ ಅಕೌಂಟಿಗೆ ಜಮಾ ಆಗಿದೆ. ಯಾಕೆಂದ್ರೆ ಈಗ ಆಧಾರ್ ಲಿಂಕ್ ಮೂಲಕ ಜಮಾ ಮಾಡ್ತಾ ಇದ್ದಾರೆ. ಅಕೌಂಟಿಗೆ ಹಾಕಿದ್ರೆ ಕೆಲವೊಂದು ಕಡೆ ಫ್ರಾಡ್ ಆಗಿತ್ತು. ಆ ಒಂದು ಕಾರಣದಿಂದ ಎಲ್ಲವೂ ಆಧಾರ್ ಲಿಂಕ್ಡು, ಆ ಲಿಂಕ್ ಮೂಲಕ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಕೆಲವು ಜನರಿಗೆ ಟೆಕ್ನಿಕಲ್ ಕಾರಣದಿಂದ ಅಕೌಂಟು ನಿಮಗೆ ಜಮಾ ಆಗದೇ ಇರಬಹುದು ಅಕೌಂಟಿಗೆ. ಅಂಥವರು ನಿಮ್ಮ ಅಕೌಂಟನ್ನು ಅಂದರೆ ಪಾಸ್ಬುಕ್ಕನ್ನು ಜೆರಾಕ್ಸ್ ಮಾಡಿಕೊಂಡು ಅದನ್ನು ನಮಗೆ ಅಥವಾ ನಮ್ಮ ಮಂಗಳೂರಿಗೆ ಕೊಟ್ಟರೆ ಆಮೇಲೆ ಅದನ್ನು ಸರಿಪಡಿಸಿ ನಿಮಗೆ ವಾಪಸ್ಸು ಆ ಅಮೌಂಟ್ ಜಮಾ ಆಗುವಂಗೆ ಮಾಡ್ತೇವೆ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ ಮೊದಲು ನಮ್ಮ ಶಾಸಕರು ಮಾತಾಡ್ತಾರೆ, ಆಮೇಲೆ ಕಿಟ್ ವಿತರಣೆ ಮಾಡ್ತಾರೆ. ಥ್ಯಾಂಕ್ ಯು.
ಕಾರ್ಮಿಕರ ಇಲಾಖೆ ಆಯೋಜನೆ ಮಾಡಿದಂಥ ಕರ್ನಾಟಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸಂಘ ಮತ್ತು ರಿಯಲ್ ಎಸ್ಟೇಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಇವತ್ತು ಕಾರ್ಮಿಕರಿಗೆ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತ ಪುತ್ತೂರಿನ ಹಿರಿಯ ಕಾರ್ಮಿಕ ಅಧಿಕಾರಿಯಂತ ಗಣಪತಿ ಹೆಗಡೆ ಅವರೇ, ನಮ್ಮ ರಿಯಲ್ ಎಸ್ಟೇಟ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ನ ಗೌರವ ಸಲಹೆಗಾರರಾದಂತಹ ಮಹಮ್ಮದ್ ಬಡಗನ್ನೂರ್ ಅವರೇ, ಕೂಡದ ಸದಸ್ಯರಾಗಿರುವಂತಹ ನಿಹಾಲ್ ಶೆಟ್ಟಿ ಅವರೇ, ಭೂ ನ್ಯಾಯ ಮಂಡಳಿಯ ಸದಸ್ಯರಾಗಿರುವ ನಿರಂಜನ್ ರೈ ಅವರೇ, ಭೂ ನ್ಯಾಯ ಮಂಡಳಿಯ ಸದಸ್ಯರಾದ ಕೃಷ್ಣ ಪ್ರಸಾದ್ ಆಳ್ವ ಅವರೇ, ಸಂಘಟನೆಯ ಅಧ್ಯಕ್ಷರು ಆಗಿರುವಂತಹ ಅಶ್ರಫ್ ಅವರೇ, ವೇದಿಕೆಯ ಮುಂದಿರುವಂತಹ ಎಲ್ಲ ಕಾರ್ಮಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಇವತ್ತು ಕಾರ್ಮಿಕರ ಇಲಾಖೆ ನೀವೊಂದು 5 ವರ್ಷದ ಹಿಂದೆ ನೋಡಿದ್ರೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಯೋಜನೆಗಳು ಪ್ರಯೋಜನಗಳು ಸರ್ಕಾರದಿಂದ ಸಿಗ್ತಾ ಇರಲಿಲ್ಲ. ಈಗಿನ ದಿವಸಗಳಲ್ಲಿ ನೀವು ನೋಡಿದ್ರೆ ಕಟ್ಟಡ ಕಾರ್ಮಿಕರಿಗೆ ಒಂದು ಕಾರ್ಡ್ ಅನ್ನು ಮಾಡುವ ಮುಖಾಂತರ ಏನು ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ಒಂದಷ್ಟು ಸವಲತ್ತುಗಳನ್ನು ಕೊಡುವ ಕೆಲಸ ಸರ್ಕಾರ ಮಾಡ್ತಾ ಇದೆ. ಈ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಸಮಾಜದ ಕಾಂಟ್ರಿಬ್ಯೂಷನ್ ಕೂಡ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ನಿಮಗೆ ಎಲ್ಲ ಸವಲತ್ತು ಕೊಡುವಾಗ ಯಾವುದೇ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಯಾವುದೇ ಯೋಜನೆಗಳನ್ನು ಮಾಡೋದಿದ್ರೆ ಆ ಟೋಟಲ್ ಆ ಪ್ರಾಜೆಕ್ಟ್ ಯೋಜನೆ ಏನ್ ಮಾಡ್ತಾನೆ ಅದರ 2% ಅನ್ನು 1% ಅನ್ನು ಕಾರ್ಮಿಕರ ಇಲಾಖೆಗೆ ಕಟ್ಟಬೇಕಾಗ್ತದೆ. ಉದಾಹರಣೆಗೆ ನಾನು ಒಂದು ಬಿಲ್ಡಿಂಗ್ ಇಲ್ಲಿ ಕಟ್ಟಬೇಕಿದ್ರೆ, ಫ್ಲಾಟ್ ಕಟ್ಟಬೇಕಿದ್ರೆ ಅದರಲ್ಲಿ ಅದಕ್ಕೆ 40 ಕೋಟಿ ಇದ್ರೆ 40 ಲಕ್ಷ ರೂಪಾಯಿಯನ್ನು ನಾವು ಕಾರ್ಮಿಕರ ನಿಧಿಗೆ ಕಟ್ಟಿ ಆನಂತರ ನಮಗೆ ಲೈಸೆನ್ಸ್ ಸಿಗುವಂತದ್ದು ಆಗ್ತದೆ. ಇಡೀ ರಾಜ್ಯದಲ್ಲಿ ಎಷ್ಟು ಜನ ಬಿಲ್ಡಿಂಗ್ ಕಟ್ತಾರೆ, ಮನೆಗೆ ಇಲ್ಲ, ಸ್ವಂತ ಚಿಕ್ಕ ಮನೆ ಕಟ್ಟಲಿಕ್ಕಿಲ್ಲ. 10 ಲಕ್ಷಕ್ಕಿಂತ ಜಾಸ್ತಿ ವ್ಯಾಲ್ಯೂನ ಮನೆ ಕಟ್ಟೋದಿದ್ರೆ ಅದಕ್ಕೂ 1% ಕಟ್ಟಬೇಕು ಅಂತ ನಮ್ಮ ಕಾರ್ಮಿಕ ಅಧಿಕಾರಿಗಳು ಹೇಳ್ತಾರೆ. ಇದು ಯಾಕೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಕಾರ್ಮಿಕರನ್ನು ಕೆಲಸ ಮಾಡ್ಕೊಳ್ತಾರೆ, ಅವ್ರಿಗೆ ಅವರ ಕೊನೆಯ ದಿನಗಳಲ್ಲಿ ಯಾವುದೇ ಪ್ರಯೋಜನ ಯೋಜನೆಗಳು ಬರುವುದಿಲ್ಲ. ಅವರು ಬಡವರಾಗಿ ಇರ್ತಾರೆ, ದೊಡ್ಡವರಾಗಿ ಶ್ರೀಮಂತರಾಗಿ ಇರ್ತಾರೆ. ಯಾವಾಗ ದೇಶ ಉದ್ಧಾರ ಆಗ್ತದೆ? ಒಂದು ದೇಶ ಉದ್ಧಾರ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದ ಪರಿಸ್ಥಿತಿ ಮೇಲೆ ಬಂದರೆ ಮಾತ್ರ ಆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಬಡವರಾಗಿರುವುದು, ದುಡ್ಡಿದ್ದವನು ಶ್ರೀಮಂತನಾಗಿ ಇದ್ರೆ ಖಂಡಿತ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಬಡವನ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಸಿಗ್ತದೆ, ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತದೆ, ಒಳ್ಳೆಯ ಉದ್ಯೋಗ ಸಿಗ್ತದೆ, ಹಾಗಾದ್ರೆ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇದರಲ್ಲಿ ಸರ್ಕಾರದ ದುಡ್ಡು ಏನು ಹೆಚ್ಚು ಕೊಡುವಂಥದ್ದಲ್ಲ, ಇಲ್ಲಿ ಜನಸಾಮಾನ್ಯರೇ ಇದಕ್ಕೆ ದುಡ್ಡು ಕೊಡುವಂಥದ್ದು. ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮ ಟ್ರಸ್ಟ್ನಲ್ಲಿ ಕೂಡ ಈ ಸಲ ಕೂಡ ಸುಮಾರು 2700 ಜನರಿಗೆ ಕಾರ್ಡ್ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ವಿ. ಆದ್ರೆ ಬೇಜಾರಾಗ್ತದೆ, ಒಂದೊಂದ್ಸಲ ಭಾರಿ ನಮಗೂ ವೇದನೆಗಳು ಬೇಜಾರಾಗ್ತದೆ. ಅದನ್ನು ರಿನ್ಯೂವಲ್ ಮಾಡುವುದಿಲ್ಲ. ಎಲ್ಲರೂ ರಿನ್ಯೂವಲ್ ಮಾಡಿದ್ರೆ ಮಹಿಳೆಯರು, ಈ ಪುರುಷರು ಅದನ್ನು ರಿನ್ಯೂವಲ್ ಮಾಡಲಿಕ್ಕೆ ಇಲ್ಲ. ಧರ್ಮಕ್ಕೆ ಸಿಕ್ಕಿದೆ ಅಂತ ಎಲ್ಲ ತಗೊಂಡೋಗಿ ಬಿಸಾಕೋದು. ಆನಂತರ ರಿನ್ಯೂವಲ್ ಆಗದೆ ಇದ್ದು ಮತ್ತೆ ಏನಾದರೂ ಕ್ಲೈಮ್ ಬಂದಾಗ ಇಲ್ಲಿ ಬಂದುಗಳು 2 ದಿವಸ ಆಗಿದ್ದು, 3 ದಿವಸ ಆಗಿದ್ದು. ಮೊನ್ನೆ ಕೂಡ ನಮ್ಮ ಹತ್ರ ಒಬ್ಬರು ಬಂದಿದ್ದು, ನನಗೆ ಪೆನ್ಷನ್ ಸಿಗ್ಲಿಲ್ಲ, ಪೆನ್ಷನ್ ಬಂದಿಲ್ಲ, ಲಾಸ್ಟ್ ಅವರು ಕಂತು ಕಟ್ಟಬಹುದು, ಅದನ್ನು ರಿನ್ಯೂವಲ್ ಮಾಡಲಿಲ್ಲ. ಎಲ್ಲಿ ಸಿಗ್ತದೆ? ಕೆಲವರು ನಾವು ಕಾರ್ಡ್ ಮಾಡಿ ಕೊಟ್ಟದ್ದು ನಮ್ಮಲ್ಲೇ ಇತ್ತು. ಮಗಳಿಗೆ ಮದುವೆ ಆಗುವಾಗ ಬಂದು ಇಲ್ಲಿ ದುಡ್ಡು ಕೇಳಲಿಕ್ಕೆ ಬಂದರು, ನನ್ನ ಮಗಳಿಗೆ ಮದುವೆ ಇದೆ, ದುಡ್ಡು ಕೊಡಬೇಕು, ನಿಮ್ಮ ಕಾರ್ಡ್ ಎಲ್ಲಿದೆ ಅಂತ ಕೇಳಿದೆ. ನೋಡುವಾಗ ನಮ್ಮಲ್ಲೇ ಇದೆ ಕಾರ್ಡ್. ಮತ್ತೆ ಗೊತ್ತಾಯ್ತು 60,000 ರೂಪಾಯಿ ಸಿಗ್ತದೆ, ಅದಕ್ಕೆ ಒಂದಷ್ಟು ಬೆಲೆ ಬಂತು. ಅಯ್ಯೋ ಉಂಡ ಮುಲ್ಪ ಕಾರ್ಡ್, ಮತ್ತೊಂದು ಓಪೆ ಅಂತ ಓಡ್ಕೊಂಡು ಹೋದ್ರು.
ನಾನು ಹೇಳುದು ಯಾಕೆ ಇದನ್ನು ಉಲ್ಲೇಖ ಮಾಡೋದು ಅಂತ, ಸರ್ಕಾರದ ಯೋಜನೆಗಳಿದೆ, ಅದನ್ನು ಪಡ್ಕೊಳ್ಳುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ನೀವು ನಾರ್ತ್ ಕರ್ನಾಟಕ ಆ ಕಡೆ ಹೋಗಬೇಕು, ಒಂದು ಗ್ರಾಮದಲ್ಲಿ ಕೆಲವರು 3 ಮಾಡಿದ ಮನೆ ಕಟ್ಟಿದವರು ಕೂಡ ಕಾರ್ಮಿಕರ ಕಾರ್ಡ್ ಮಾಡಿದವರನ್ನು ನಾನು ಕೇಳಿದ್ದೀನಿ. ಅಲ್ಲಿ ಹೋಗುವಾಗ ಮಂತ್ರಿಗಳ ಜೊತೆಯಲ್ಲಿ ಹೋಗುವಾಗ ಹೇಳಿದ್ರು, ಈ ಗ್ರಾಮದಲ್ಲಿ ಈ ಊರಿನಲ್ಲಿ ಪೂರ್ತಿ ಕಾರ್ಡ್ ಮಾಡಿದ್ರು, ಎಲ್ಲ ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಲ್ಪ ರಿಸ್ಟ್ರಿಕ್ಷನ್ ಅನ್ನು ಮಾಡಿದ್ದೀವಿ. ನಾನು ಹೇಳುದು ಯಾರು ಕಾರ್ಮಿಕರಿದ್ದಾರೆ ಅದಕ್ಕೆ ಇದು ಸಿಗುವಂತ ಕೆಲಸಗಳು ಆಗಬೇಕು. ಮದುವೆಗೆ 60,000 ರೂಪಾಯಿ ಸಿಗ್ತದೆ ಹುಡುಗಗೆ ಮತ್ತು ಹುಡುಗಿಗೆ 30,000 ಸಾವಿರ ರೂಪಾಯಿ. ಅದು 2 ಮದುವೆಗೆ ನೀವು ಕೊಡೋದು ಹುಡುಗಿಗೆ ಮಾತ್ರ ಕೊಡ್ತೀರಾ? ಇಲ್ಲಲ್ಲ, 60,000 ರೂಪಾಯಿ 60,000 ರೂಪಾಯಿ ಸಿಗ್ತದೆ. ಒಂದು ನೋಡಿ, 2 ಕಾರ್ ಹುಡುಗನಿಗೆ 60 ಸಿಗ್ತದೆ, ಹುಡುಗಿಗೆ 60 ಸಿಗ್ತದೆ. ಕಾರ್ಡ್ ಇರ್ಬೇಕು, ಕಾರ್ಡ್ ಇಲ್ಲದ್ರೆ ಏನು ಸಿಗುದಿಲ್ಲ. ಒಂದು ಕಾರ್ಡ್ 2 ಮಕ್ಕಳಿಗೆ ಮದುವೆ ಮಾಡಬಹುದು, 60,000 ರೂಪಾಯಿ ಸಿಗ್ತದೆ. ಕಾರ್ಮಿಕ ಮರಣ ಹೊಂದಿದಲ್ಲಿ 75,000 ರೂಪಾಯಿ ಸಿಗ್ತದೆ. ಆನಂತರ ಅವರಿಗೆ ಅವರ ಇಮಿಡಿಯೇಟ್ ಆಕ್ಸಿಡೆಂಟಲ್ ಡೆತ್ ಅವರಿಗೆ 5,75,000 ರೂಪಾಯಿ ಸಿಗ್ತದೆ. ವಿದ್ಯಾರ್ಥಿ ವೇತನ 1,800 ಇಂದ 11,000 ರೂಪಾಯಿವರೆಗೆ ಸಿಗ್ತದೆ. ಪೆನ್ಷನ್ 45 ವರ್ಷದ ನಂತರ ಕಟ್ಟಲಿಕ್ಕಿಲ್ಲ, 60 ವರ್ಷದ ನಂತರ ಪೆನ್ಷನ್. ಸೇವೆ ಮಾಡಿರ್ತಾನೆ, ಕಾರ್ಡ್ ಇದ್ರೆ ಕಾರ್ಡ್ ರಿನ್ಯೂವಲ್ ಆಗ್ಬೇಕು. ಅವ್ರಿಗೆ 33 ವರ್ಷ ಸೇವೆ ಮಾಡಿ ರಿನ್ಯೂವಲ್ ಮಾಡೋದಿದ್ರೆ ಸಿಗ್ತದ? ರಿನ್ಯೂವಲ್ ಆಗಿರ್ಬೇಕು, 60 ವರ್ಷ ರಿನ್ಯೂವಲ್ ಆಗಿರ್ಬೇಕು. ಕನಿಷ್ಠ 3 ವರ್ಷ ಮಾಡಿದ್ರೆ 60 ಸಿಗ್ತದೆ. ಈಗ 25 ವರ್ಷದಲ್ಲಿ ಕಾರ್ಡ್ ಮಾಡ್ತಾನೆ, 3 ವರ್ಷ ರಿನ್ಯೂವಲ್ ಮಾಡ್ತಾನೆ, ಆಮೇಲೆ 60 ವರ್ಷ, ಅದೇ ಹೇಳುತ್ತೆ, 60 ವರ್ಷವರೆಗೆ ರಿನ್ಯೂವಲ್ ಮಾಡಿದ್ರೆ ತಿಂಗಳಿಗೆ 3,000 ರೂಪಾಯಿ ಸಿಗುವಂತದ್ದಾಗ್ತದೆ. ಅವರ ನಾಮಿನಿಗೆ ಕೂಡ 1,500 ರೂಪಾಯಿ ಸಿಗ್ತದೆ. ನಾಮಿನಿಗೆ ಹೆಂಡತಿ ಡೆತ್ ಆದ ಮೇಲೆ ಅವರಿಗೂ 1,500 ರೂಪಾಯಿ ಸಿಗ್ತದೆ. ಇದು ಹೆಚ್ಚಾಗ್ತದೆ ಅಂತ ನಾನು ಹೇಳುದು. ಇದು ಇನ್ನು ಮುಂದಿನ ದಿವಸಗಳಲ್ಲಿ ಅಲ್ಲಿ ದುಡ್ಡು ಅಕ್ಯುಮುಲೇಷನ್ ಜಾಸ್ತಿ ಆದ ಕೂಡಲೇ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಇದೆ. ಅನಾರೋಗ್ಯ ಕಾಯಿಲೆಯಿಂದ ಬಳಲುವವನಿಗೆ 2 ಲಕ್ಷ ರೂಪಾಯಿವರೆಗೆ ಸಿಗ್ತದೆ. ಕಿಟ್ಟುಗಳು ಮೇಸ್ಟ್ರಿ, ಎಲೆಕ್ಟ್ರಿಷಿಯನ್, ಪ್ಲಂಬರು, ಪೇಂಟಿಂಗು, ವೆಲ್ಡರು, ಬಾರ್ ಬೈಂಡಿಂಗ್ ಕಿಟ್ ಎಲ್ಲ ಪ್ರತಿ ಒಬ್ಬರು ಅವರು ಏನೇನೋ ಮೆನ್ಷನ್ ಮಾಡಿರ್ತಾರೆ, ಅವರು ಕಾರ್ಡ್ ಮಾಡುವಾಗ ಆಗ ಸಿಗ್ತದೆ. ಈಗ 1 ವರ್ಷ ಕೊಟ್ಟು ಪುನಃ ಕೊಡ್ತೀರಾ ನೀವು? ಒಂದ್ಸಲ ಕೊಟ್ಟು ಒನ್ ಟೈಮ್. ಸಾಂಕ್ರಾಮಿಕ ಕಾಯಿಲೆ ಯಾವ್ದು ಬಂದಾಗ ಕಿಟ್ಟು, ಮೆಡಿಸಿನ್ ಎಲ್ಲ ಸಿಗುವಂತದ್ದು ಆಗ್ತದೆ. ನಮ್ಮ ಟ್ರಸ್ಟಿನ ಮೂಲಕ ನಾನು ಈಗ ಹೇಳಿದಾಗೆ 2,700 ಜನರಿಗೆ ಕಾರ್ಡ್ ಅನ್ನು ಮಾಡಿದ್ದೀವಿ. ಸುಮಾರು 1,950 ಜನರಿಗೆ ರಿನ್ಯೂವಲ್ ಆಗಿದೆ. ಪೆನ್ಷನ್ 135 ಜನರಿಗೆ ಆಗಿದೆ. ಮದುವೆ ಸಹಾಯಧನ 65 ಜನರಿಗೆ ಆಗಿದೆ. ಇದನ್ನೆಲ್ಲ ಪಡ್ಕೊಳ್ಳುವಂತ ಕೆಲಸಗಳನ್ನು ನೀವು ಮಾಡಬೇಕು. ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ದಯಮಾಡಿ. ಕಿಟ್ಟು ಮಾತ್ರ ಸಿಕ್ಕಿದ್ರೆ ಸಾಕಾಗ್ಲಿಕ್ಕಿಲ್ಲ, ನಮ್ಮಲ್ಲಿ ಎಲ್ಲರೂ ಮೇಲೆ ಬರಬೇಕು. ಈಗ ಸರ್ಕಾರದಿಂದ ಬರುವಂತ ಯೋಜನೆಗಳನ್ನು ಪಡೆಯುವಂತ ಕೆಲಸಗಳು ಆಗಬೇಕು. ಸುಮಾರು 625 ಜನರಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿದೆ. ಮರಣ ಸಹಾಯಧನ 17 ಜನರಿಗೆ ಸಿಕ್ಕಿದೆ. ಅನಾರೋಗ್ಯ ಸಹಾಯ 12 ಜನರಿಗೆ ಸಿಕ್ಕಿದೆ. ಇದೆಲ್ಲ ಪ್ರಯೋಜನ ಆಗುವಂಥದ್ದು. ಇದನ್ನು ಪಡ್ಕೊಳ್ಳಿಕ್ಕೆ ಮುಜುಗರ ಆಗುವಂಥದ್ದು. ಸರ್ಕಾರದ ಕೆಲವು ಕಾನೂನುಗಳಲ್ಲಿ ಇರ್ತದೆ, ಅಧಿಕಾರಿಗಳು ಸ್ವಲ್ಪ ಕಾನೂನು ಎಲ್ಲ ಇರ್ತದೆ. ಆದರೆ ನಾವು ಯಾರ್ಯಾರು ಕಟ್ಟಡ ಕಾರ್ಮಿಕರಾಗಿ ತೊಡಗಿಸಿಕೊಂಡಿದ್ದೇವೆ ಅವರೆಲ್ಲ ಅದನ್ನು ಪಡ್ಕೊಳ್ಳುವಂತ ಕೆಲಸಗಳನ್ನು ಮಾಡಬೇಕು. ಇವತ್ತು ನಾವು ಸುಮಾರು 225 ಜನರಿಗೆ ಕಿಟ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿ, ಅದರಲ್ಲಿ ವೆಲ್ಡರ್ಗಳಿಗೆ 60 ಜನರಿಗೆ, ಇಲೆಕ್ಟ್ರಿಷಿಯನ್ಗೆ 40 ಜನರಿಗೆ, ಮೇಷನ್ ಅಂದ್ರೆ ಸಾರನೆ ಕೆಲಸ ಮಾಡೋವರಿಗೆ ಮೇಸ್ತ್ರಿಗಳಿಗೆ 125 ಜನರಿಗೆ, ಸುಮಾರು 225 ಜನರಿಗೆ ಕಿಟ್ ಅನ್ನು ಹಂಚುವಂತಹ ಕೆಲಸವನ್ನು ಮಾಡ್ತೇವೆ. ನಾನು ಹೇಳುವಂಥದ್ದು ಇಷ್ಟೇ, ನೀವು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತೀರಿ, ಮೇಸ್ತ್ರಿಗಳಿರ್ಬೋದು, ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ಬೋದು, ಕಲ್ಲು ಕಟ್ಟುವವರು ಇರ್ಬೋದು, ಒಟ್ಟು ಕಟ್ಟಡ ಕೆಲಸ ಮಾಡೋರಿಗೆ ನಿಮ್ಮ ಜೊತೆಗಾರರನ್ನು ಕೂಡ ಸೇರಿಸುವಂತಹ ಕೆಲಸವನ್ನು ಮಾಡಿ, ಅವರನ್ನು ಸೇರಿಕೊಳ್ಳಿ. ಅವ್ರಿಗೇನಾದ್ರೂ ತೊಂದರೆ ಆದಾಗ ಎಷ್ಟೋ ಜನ ಮೇಲ್ಗಡೆಯಿಂದ ಬೀಳುವಂಥದ್ದು, ರಿಸ್ಕಿ ಕೆಲಸ ಮಾಡುವಂಥದ್ದು. ಪೇಂಟಿಂಗ್ ಮಾಡೋರು ಎಷ್ಟು ಎತ್ತರಕ್ಕೆ ಹೋಗಿ ಪೇಂಟ್ ಮಾಡ್ತೀರಿ, ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತೀರಿ. ನಿಮ್ಮ ದಾಖಲೆಗಳನ್ನು ಸರಿ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಈಗ ಕೆಲವರು ಕಾರ್ಡನ್ನು ರಿನ್ಯೂವಲ್ ಮಾಡೋದಿಲ್ಲ,
ಆನಂತರ ರೋಗ ಏನಾದರೂ ಬಂದರೆ, ಅವರಿಗೆ ಏನಾದರೂ ಕಾಯಿಲೆಗಳು ಬಂದರೆ ಆನಂತರ ಬಂದು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ದಯಮಾಡಿ ಅದನ್ನು ರಿನ್ಯೂವಲ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಪುನಃ ಯಾರ್ಯಾರು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಕೂಡ ಕಟ್ಟಡ ಕಾರ್ಮಿಕರಿಗೆ ನೋಂದಣಿ ಮಾಡುವ ಕೆಲಸವನ್ನು ಮಾಡಿ ನಮ್ಮ ಟ್ರಸ್ಟಿನಲ್ಲಿ ಉಚಿತವಾಗಿ ಮಾಡಿಕೊಡ್ತೇವೆ. ದುಡ್ಡು ಕೂಡ ತಗೊಳ್ಳೋದಿಲ್ಲ. ಇನ್ನೇನು ಮಾಡ್ಬೇಕು ಹೇಳಿ? ದುಡ್ಡು ಕೂಡ ತಗೊಳ್ಳದೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತದೆ. ಮತ್ತೆ ಯಾವುದಾದರೂ ಏಜೆನ್ಸಿಯಲ್ಲಿ ನೀವು ಕಾರ್ಮಿಕರ ಚೀಟಿಗಳನ್ನು ಮಾಡಿದರೆ ನಿಮಗೆ ಬರುವ ದುಡ್ಡಲ್ಲಿ ಅವರು ನಮಗೆ ಎಷ್ಟು ಕೊಡಿ ಅಂತ ಯಾರಿಗೂ ಕೊಡಬೇಡಿ. ನಾನು ಹೇಳ್ತೇನೆ, ಈಗ ಮದುವೆಗೆ 60,000 ರೂಪಾಯಿ ಬಂತು ಒಬ್ಬರಿಗೆ. ಅದು 60,000 ರೂಪಾಯಿ ನಮ್ಮ ಏಜೆನ್ಸಿಯಿಂದ ನಿನಗೆ ಕಾರ್ಡ್ ಮಾಡಿ ಕೊಟ್ಟಿದ್ದೀನಿ, 10,000 ರೂಪಾಯಿ ನನಗೆ ಕೊಡಬೇಕಂತ ಯಾರಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ, ಯಾರಿಗೆ ಕೊಡ್ಲಿಕ್ಕೆ ಹೋಗ್ಬೇಕು? ಅದೆಲ್ಲ ನಿಮಗೆ ನಿಮ್ಮ ಅಕೌಂಟ್ಗೆ ಬರುವ ದುಡ್ಡು, ಅದಕ್ಕೆ ಯಾವುದೇ ದುಡ್ಡುಗಳಿಲ್ಲ. ನಿಮಗೆ ರಿನ್ಯೂವಲು, ಅಪ್ಗ್ರೇಡೇಷನು ಇಲ್ಲ ಏನಾದರೂ ಕ್ಲೈಮ್ಗಳು ಬೇಕಿದ್ರೆ ನಮ್ಮ ಆಫೀಸಲ್ಲಿ ನಾವು ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡ್ತೇವೆ. ನೀವು ಬಂದರೆ ನಮ್ಮ ಆಫೀಸಲ್ಲಿ ಮಾಡಿಕೊಡ್ತೇವೆ. ಎಲ್ಲರೂ ಅದನ್ನು ಮಾಡುವ, ಇದು ಸೇವೆ ಮಾಡುವಂಥದ್ದು, ಅದಕ್ಕೆ ಯಾವುದೇ ಚಾರ್ಜುಗಳು ಯಾವುದೂ ಇಲ್ಲ. ಇದು ವ್ಯವಹಾರವಾಗಿ ಹೋಗುವುದು ಅಗತ್ಯಗಳು ಕೂಡ ಇಲ್ಲ. ಅದು ಸರ್ಕಾರ ಫ್ರೀ ಕೊಡುವಂಥದ್ದು. ಕಾರ್ಮಿಕರಿಗೆ ನೀವು ಡೈರೆಕ್ಟ್ ಹೋಗಿ ಅಲ್ಲಿ ಅರ್ಜಿಗಳನ್ನು ಕೊಟ್ಟರೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಚೆಕ್ ಮಾಡಿ ನಿಮ್ಗೆ ಏನೇನು ದಾಖಲೆಗಳು ಬೇಕು ಅದನ್ನು ಕೊಟ್ಟರೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನೀವೆಲ್ಲ ಪಡ್ಕೊಳ್ಬೇಕು. ಎಲ್ರಿಗೂ ಇದರ ಪ್ರಯೋಜನಗಳು ಸಿಗಬೇಕು. ಕರ್ನಾಟಕ ಸರ್ಕಾರ ಬಡವರಿಗಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಿದೆ. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮನೆಯವರಿಗೆ ಎಲ್ರಿಗೂ, ಬಹುಶಃ ಇಲ್ಲಿ ಕೂತವರ ಎಲ್ಲ ಯಾರ್ಯಾರು ಮದುವೆ ಆಗಿದ್ರಿ, ಮದುವೆ ಆಗೋರಿಗೆ ಬರುತ್ತಿಲ್ಲ, ತಾಯಿಗೆ ಬರ್ತದೆ, ಅವ್ರಿಗೆಲ್ಲರಿಗೂ ಮನೆಯವರಿಗೆ 2,000 ರೂಪಾಯಿ ಬರುವಂಥದ್ದು ಬರುದಿಲ್ಲ. ಗೃಹಲಕ್ಷ್ಮಿ ಬರುದಿಲ್ಲ, ಎಲ್ರಿಗೂ ಬರ್ತದೆ. 95% ಜನರಿಗೆ ಬರ್ತಾ ಇದೆ, 5% ಜನರಿಗೆ ಬರುವುದಿಲ್ಲ. ಬರುವುದಿಲ್ಲ ಅಂತ ಹೇಳಿದ್ರೆ ಕೆಲವು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ, ಕೆಲವರು GST ಎಂಟ್ರಿ ಮಾಡಿರ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವರಿಗೆ ಬರೋದಾಗ್ತದೆ, ಬಾಕಿದೆಲ್ಲ ಬರುವಂಥದ್ದಾಗ್ತದೆ. ನಿಮಗೆಲ್ಲ ಮನೆಗಳಿಗೆ ಕರೆಂಟ್ ಉಚಿತವಾಗಿ ಸಿಗ್ತಾ ಇದೆ, ಸಿಗ್ತಾ ಇಲ್ವಾ? ಇಲ್ಲೋ ಹೇಳಿ. ನಾನು ರಾಜಕೀಯ ಭಾಷಣ ಮಾಡೋದಲ್ಲ. ಈ ಗೃಹಲಕ್ಷ್ಮಿ 2,000 ರೂಪಾಯಿ ಬರೋದ್ರಿಂದ ನಿಮ್ಮ ಮನೆಯವರ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗ್ಲಿಲ್ವಾ? ಸ್ವಲ್ಪ ಆದ್ರೂ. ಯಾವಾಗಲೂ ಮದ್ದಿಗೆ ದುಡ್ಡು ಕೊಡಿ, ಅದಕ್ಕೆ ದುಡ್ಡು ಕೊಡಿ, ಹಾಲಿಗೆ ದುಡ್ಡು ಕೊಡಿ, ಅದು ಕೊಡಿ ಅಂತ ಕೇಳೋದು ಕಡಿಮೆ ಆಗ್ಲಿಲ್ವಾ? ಎಲ್ಲಾದ್ರೂ ಮಕ್ಕಳ ಫೀಸ್ ಕೊಡೋದು, ಇವತ್ತು ಮನೆಗೆ ಸಾಮಾನಿಲ್ಲ ನೀವೆಲ್ಲ ತರಬೇಕು, ಸ್ವಲ್ಪ ಮನೆಯಲ್ಲಿ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ನಮಗೆ. ಆದ್ರೂ ಸ್ವಲ್ಪ ಒಂದು ಮಹಿಳೆಯರು ಮನೆ ನಡೆಸೋದು ಮಹಿಳೆ ಇರ್ತಾನೆ, ಅವ್ರು ಸ್ವಲ್ಪ ನಮಗೆ ಭಾರ ಕಡಿಮೆ ಆಗಿದೆ ಅಂತ ನನ್ನ ಅನಿಸಿಕೆ. ಸ್ವಲ್ಪ ನಮಗೆ ಒತ್ತಡ ಕಡಿಮೆ ಆಗಿದೆ. ಇಲ್ಲಾಂದ್ರೆ ಅದರ ಕರೆಂಟ್ ಬಿಲ್ಲು ಮೆಸ್ಕಾಂ ಶಾರ್ಟ್ ನೋಡುವಾಗ ನಾವು ನಮೂನೆ ಆಗ್ತಿದ್ವಿ ಬಿಲ್ಲು ಕಟ್ಟುವಾಗ. ಈಗ ಒಂದು ಹೆಂಟಿಗೆ 2,000 ರೂಪಾಯಿ ಬಂತು, ಮೆಸ್ಕಾಂನವನು ನನಗೆ ಬರುವುದೇ ಇಲ್ಲ, ಅವನು ಸೀದಾ ಕಡೆ ಹೋಗ್ತಾನೆ. ಪ್ರಯೋಜನ ಆಗ್ಲಿಲ್ವಾ ಇಲ್ವಾ ಅಂತ ಹೇಳುದು. ನಾನು ಇದು ಯಾರಿಗೆ ಪ್ರಯೋಜನ ಆಗಿದೆ ಅಂತ ನಾನು ಹೋದಲ್ಲಿ ಮಹಿಳೆಯರ ಹತ್ರ ಕೇಳ್ತೇನೆ, ಅಕ್ಕ 2,000 ರೂಪಾಯಿ ಬರ್ಪನ ಪ್ರಯೋಜನ ಆತನ? 2,000 ದಾಟಿಗೆ ಮರದಿಗೆ ಬುಕ್ಕ ಜೋಕುಲ್ನ ಫೀಸಿಗೆ ಓಟು ಯಾರಿಗೆ ಹಾಕ್ತಾರೆ ದೇವರಿಗೆ ಗೊತ್ತು, ಅದು ಬೇರೆ ವಿಚಾರ. ಅದು ನಾವು ಚುನಾವಣೆ ಮುಂಚಿತವಾಗಿ ಇದನ್ನು ಹೇಳಿದ್ದೇವೆ. 5 ಗ್ಯಾರಂಟಿಗಳನ್ನು ಕೊಡ್ತೇವೆ. ಬಸ್ಸಿನಲ್ಲಿ ಉಚಿತ, 2,000 ರೂಪಾಯಿ ಕೊಡುವಂಥದ್ದು, 5 kg ಅಕ್ಕಿ ಕೊಡುವಂಥದ್ದು, ಇದೆಲ್ಲ ಸರ್ಕಾರದ ಯೋಜನೆಗಳು. ಅದನ್ನು ಒಂದು ಸ್ವಲ್ಪ ಗೀಟು ದಾಟದೆ ಅದನ್ನು ಮಾಡಿಕೊಡುವಂತಹ ಕೆಲಸಗಳನ್ನು ಮಾಡ್ತೇವೆ. ಅನುದಾನಗಳು ಬರ್ತಾ ಇಲ್ಲ, ರಸ್ತೆ ಕೆಲಸಗಳು ಮಾಡ್ತಾ ಇದ್ದೀವಿ, ಬಾಕಿ ಕೆಲಸಗಳು ಎಲ್ಲ ಆಗ್ತಾ ಇದೆ. ನಿಮ್ಮೆಲ್ಲ ಮಕ್ಕಳಿಗೆ ನೀವು ಕಷ್ಟಪಟ್ಟು ನೀವು ಊಟ ಮಾಡೋದಿದ್ರು ಪರವಾಗಿಲ್ಲ, ನನಗೆ ಗೊತ್ತಿದೆ. ಬಡವರು ಯಾರಿದ್ದಾರೆ ಅವರು ಊಟ ಮಾಡೋದಿದ್ರು ಪರವಾಗಿಲ್ಲ. ಯಾರು ಬಡವರಂತಲ್ಲ, ಯಾರು ಮನೆಯವರು ಫಸ್ಟ್ ನೋಡಿದ್ರೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಏನು ಮಾಡೋದು? ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಸೆಕೆಂಡ್ PUC ಮಾಡಿದ್ದಾರೆ, ಬಾಕಿ ಮಾಡಿದ್ದಾರೆ. ಹುಡುಗಿರು ಮನೆಯಲ್ಲಿದ್ದಾರೆ, ಉದ್ಯೋಗ ಇದೆಯಾ ಅವರಿಗೆ? ಉದ್ಯೋಗ ಇಲ್ಲಿ ಸಿಗ್ತದೆ? ಹುಡುಗಿಯರನ್ನು ನೀವು ದೂರ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಅವ್ರಿಗೆ ಇಲ್ಲಿಯೇ ಕೆಲಸ ಆಗಬೇಕು. ಹುಡುಗರು ಇಲ್ಲಿ ಅಂಗಡಿಗೆ ಹೋಗ್ಲಿಕ್ಕೆ ಆಯ್ತು, ವಾಪಸ್ ಬರ್ಲಿಕ್ಕೆ ಆಯ್ತು. ಮಧ್ಯಾಹ್ನ ಊಟ ಮಾಡೋದು, ಅಂಗಡಿಗೆ ಹೋಗೋದು, ವಾಪಸ್ ಬರೋದು. ಅವನಿಗೊಂದು ಬೈಕ್ ತೆಗೆದು ಕೊಡ್ತೀರಿ. ನೀವು ಬೈಕಲ್ಲಿ ಹೋಗೋದಿದ್ರು ಪರವಾಗಿಲ್ಲ, ಅವನಿಗೊಂದು ಬೈಕ್ ಇದೆ, ಅವನು ಇಲ್ಲಿ ಬರೋದು. ಇದರಿಂದ ಏನಾಗ್ತದೆ? ನಮ್ಮಂತ ರಾಜಕೀಯರನ್ನು ಅಲ್ಲೆಲ್ಲ ಇರ್ತಾರೆ. ಇವರನ್ನು ಯಾವುದಕ್ಕಾದ್ರೂ ನೀನು ಅದು ಗಲಾಟೆ ಮಾಡು, ಇದು ಗಲಾಟೆ ಮಾಡು, ಅಲ್ಲಿ ಹೋಗು, ಇಲ್ಲಿ ಹೋಗು ಅಂತ ಹೇಳಿ ಒಟ್ಟು ಅವರ ಜೀವನವನ್ನು ಹಾಳಾಗುವಂತ ಪರಿಸ್ಥಿತಿ ಯುವಕರದ್ದಾಗಿದೆ. ಅದಕ್ಕೆ ನಾನು ಹೇಳುವಂಥದ್ದು, ಯುವಕರಿಗೆ ಯುವತಿಯರಿಗೆ ಅವ್ರ ಕೆಲಸ, ಅವರ ಡಿಗ್ರಿ ಆಗಲಿ ಏನು ಕಲಿತಾರೆ, ಅವರಿಗೆ ಕೆಲಸ ಸಿಗುವಂತ ಕೆಲಸ ಆದರೆ ಮಾತ್ರ
ನಿಮ್ಮ ಸಂಸಾರ, ನಮ್ಮ ಸಂಸಾರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಅವರು ಒಂದು 20,000 15,000 ಉತ್ಪತ್ತಿ ಮಾಡಲಿ ಅಂತ ತಿಂಗಳಿಗೆ, 5,000 10,000 ರೂಪಾಯಿ ಅದು ಉಳಿತದಲ್ಲ ತಿಂಗಳಿಗೆ. ಯಾರಿಗೂ ಕೈ ಚಾಚುವಂತ ಕೆಲಸಗಳು ಇಲ್ಲಲ್ಲ. ಒಂದು 5 ವರ್ಷ ಕೆಲಸ ಮಾಡಲಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಉದ್ಯಮ ಸಿಗಬೇಕು. KSRTCಗೆ ಎಷ್ಟೋ ಜನರಿಗೆ ಟ್ರೈನಿಂಗ್ ಕೊಟ್ಟು ಕೆಲಸಕ್ಕೆ ಸೇರಿಸಿದ್ದೀವಿ. ಮೆಸ್ಕಾನ್ಗೆ ನೀವು ಮೊನ್ನೆ ನೋಡಿರ್ಬೋದು, ಸುಮಾರು 400 ಜನರಿಗೆ ಮೆಸ್ಕಾನ್ಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಕೆಲಸಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಇಂಟರ್ವ್ಯೂ ಹೋಗ್ಲಿಕ್ಕೆ ಮೆಸ್ಕಾನ್ ಲೈನ್ ಮ್ಯಾನ್ಗಳು ಇಲ್ಲಿ ಯಾರಿಲ್ಲ, ಎಲ್ಲ ಬಾಗಲಕೋಟೆ ಅಲ್ಲಿ ಇಲ್ಲಿಂದ ಬಂದವರು ಇರುವುದು. ಯಾಕೆ ನಾವು ಖರ್ಚು ಮಾಡಿ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು? ನಮ್ಮ ಭಾಗದ ಹುಡುಗರು ಕೂಡ ಕೆಲಸಕ್ಕೆ ಸೇರಬೇಕು ಮೆಸ್ಕಾನ್ಗೆ. ಅವನಿಗೆ ಅಲ್ಲಿ ಕೆಲಸಕ್ಕೆ ಹೋಗ್ಬೇಕಿದ್ರೆ ಅವನು ಎಂಟ್ರಿ ಬಿಗ್ ಬಾಸ್ ಅಂತ ನೀವು ಸೀರಿಯಲ್ ನೋಡ್ತೀರಲ್ಲ, ನೋಡ್ತಾರೆ, ಸ್ವಲ್ಪ ಸ್ವಲ್ಪ ನೋಡ್ಬೋದು. ನಾನು ನೋಡೋದಿಲ್ಲ, ಹೇಳಿದ್ದನ್ನು ಮಾತ್ರ ಕೇಳುದು. ನಮ್ಗೆ ಟೈಮ್ ಇಲ್ಲ ನೋಡ್ಲಿಕ್ಕೆ. ರಾತ್ರಿ ಹೋಗುವಾಗ 1-2 ಗಂಟೆ, ಬೆಳಿಗ್ಗೆ 5 ಗಂಟೆಗೆ 8 ಗಂಟೆ ಬರುದು. ಆ ಬಿಗ್ ಬಾಸ್ಗೆ ಎಂಟ್ರಿ ಆಗಬೇಕಿದ್ರೆ ಏನಾಗಬೇಕು? ಅದಕ್ಕೊಂದು ಸಿಲೆಕ್ಷನ್ ಎಲ್ಲ ಇದೆ. ಮೆಸ್ಕಾಮ್ ಇಂಟರ್ಗೆ ಒಳಗೆ ಹೋಗ್ಬೇಕಿದ್ರೆ ಅವನು ಕಂಬ ಹತ್ತಬೇಕು. ಅದಕ್ಕೆ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟದ್ದು, ಕಂಬ ಹತ್ತು ನೀನು ಅಂತ. ಆ ನಂತರ ಶಾರ್ಟ್ ಪುಟ್ಟು 400 100 ಅದನ್ನೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವರಿಗೆ. 450 ಜನ ನಮಗೆ ಬೇಕು ಇಲ್ಲಿಗೆ. ಒಂದು 300 ಜನ ಆದರೂ ನಮ್ಮವರು ಸಿಕ್ಕಿದ್ರೆ ನನಗೇನು ಪ್ರಯೋಜನ? ಒಂದು ನಮ್ಮವರಿಗೆ ಉದ್ಯೋಗ, ಇಲ್ಲಿಯವರಿಗೆ ಉದ್ಯೋಗ ಸಿಗ್ತದೆ. ಆದರೂ ಒಂದು ತಪ್ಪಿದ್ರೆ ಓಟ್ ಆದ್ರೂ ಒಂದು ಹಾಕಿದ್ರೆ ಅದಾದ್ರೂ ಒಂದು ಪುಣ್ಯ ಅಂತ. ಕೆಲಸ ಕೊಟ್ಟಿರಲ್ಲ, ಒಂದು ಓಟ್ ಎಲ್ಲ ಮಾಡಿಗೆ ಬಂದ್ರೆ ಅಂತ ಹೇಳಿದ್ರೆ ಅದು ಒಂದು ಪುಣ್ಯ ಅಂತ ನಾವು ಕೆಲಸ ಮಾಡ್ತೀವಿ. ಒಟ್ಟಿನಲ್ಲಿ ಅಭಿವೃದ್ಧಿ ಆಗಬೇಕು. ಇವತ್ತು KMF ಇಲ್ಲಿ ಬರ್ತದೆ, KMF ಜಾಗ ಕೊಟ್ಟಿದ್ದೀವಿ. ಯಾಕೆ? ಅಲ್ಲಿ ಸುಮಾರು ಒಂದು 500 ಲಾರಿಗಳು ಬರ್ತದೆ. ಎಷ್ಟೋ ಜನರಿಗೆ, ಒಂದು 750 ಜನರಿಗೆ ಕೆಲಸ ಆಗ್ತದೆ. ನಮ್ಮ ಪಶುವೈದ್ಯಕೀಯ ಕಾಲೇಜು ಉಪ್ಪಿನಂಗಡಿಯಲ್ಲಿ ಮಾಡ್ತೀವಿ. ಯಾಕೆ? ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದೇ ಕಲ್ಪನೆ, ಬೇರೆ ಏನಿಲ್ಲ. ಉದ್ಯೋಗ ಸೃಷ್ಟಿ ಆಗಬೇಕು, ಆಟೋಮೆಟಿಕ್ ಆಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತದೆ. ನಮಗೆ ಈ ಭಾಗದಲ್ಲಿ ಬೇರೆ ಏನಿಲ್ಲ. ಅಡಿಕೆ ಬಿಟ್ಟರೆ ಬೇರೆ ಏನಿದೆ? ಅಡಿಕೆ ಬಿಟ್ಟರೆ ಬೇರೆ ಯಾವ ಉತ್ಪತ್ತಿಯು ನಮ್ಮ ಹತ್ರ ಯಾರ ಹತ್ರ ಇಲ್ಲ. ಆ ಅಡಿಕೆ ವ್ಯವಹಾರ ಒಂದಾಗುತ್ತೆ. ಮತ್ತೆ ಗಾರ್ಬೆಲ್ ಅಡಿಕೆಗೆ ಸೇರಿದೆ. ಬೇರೆ ಹಾಲಿನ ವ್ಯವಸ್ಥೆಯಲ್ಲಿ ಏನು ದುಡ್ಡು ಆಗುವಂಥದ್ದಿಲ್ಲ. ಅದಕ್ಕೆ ಯುವಕರ ಕೈಗೆ ಕೆಲಸ ಸಿಗಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿದ್ರೆ ಸರಿ ಕಿವಿ ಕೊಟ್ಟು ಕೇಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಮಗ ಇದ್ರೆ, ಕೆಲಸ ಇಲ್ಲದಿದ್ರೆ, 11ನೇ ಕ್ಲಾಸ್ ಪಾಸ್ ಆಗಿದ್ರೆ, ಅಂದ್ರೆ ಫಸ್ಟ್ PUC ಪಾಸ್ ಆಗಿದ್ರೆ, ಮಂಗಳೂರಲ್ಲಿ ಈಗ ಒಂದು ಕಂಪನಿಯವರ ಹತ್ರ ಮಾತಾಡಿದೀವಿ, 200 ಜನರಿಗೆ ಕೆಲಸ ಕೊಡ್ತೇವೆ. 200 ಜನರಿಗೆ ನೀವು ಇಲ್ಲಿ ಬಂದು ನೀವು ಅವರ ಅಪ್ಲಿಕೇಶನ್ ಅನ್ನು ಕೊಡಬಹುದು. 20,000 ರೂಪಾಯಿ ಸಂಬಳ ಕೊಡ್ತಾರೆ. ಅಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆನಂತರ ಅವರಿಗೆ ಊಟದ ವ್ಯವಸ್ಥೆ ಇದೆ. ಡಿಗ್ರಿ ಆದವರಿಗೆ ಸೂಪರ್ವೈಸರ್ ಜಾಬ್ ಇದೆ. ಅದು 50 ಜನರಿಗೆ ಮಾತ್ರ. 20,000 ಸಂಬಳ ಸಿಕ್ಕಿದ್ರೆ ಒಳ್ಳೆಯ ಸಂಬಳ. ಇಷ್ಟು ವ್ಯವಸ್ಥೆ ಸಿಕ್ಕಿದ್ರೆ ಯಾರಾದರೂ ನಿಮ್ಮ ಮನೆ ಮಕ್ಕಳಿದ್ರೆ, ನಿಮ್ಮ ಪರಿಚಯ ಇದ್ರೆ ದಯಮಾಡಿ ಮುಂದಿನ ದಿವಸಗಳಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ತೀವಿ. ಅವರಿಗೆ ಕೆಲಸ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ನೀವು ಅದಕ್ಕೆ ಕೂಡ ನಿಮಗೆ ಯಾರಿಲ್ಲದೆ ನಿಮ್ಮ ಪರಿಚಯದವರಿಗೆ ಹೇಳಿ. ಅದು ಕೂಡ ಪುಣ್ಯದ ಕೆಲಸ. ಒಬ್ಬನಿಗೆ ಬಾಯಲ್ಲಿ ಹೇಳುವುದು ಕೂಡ ಅದು ಪುಣ್ಯದ. ಅದರಲ್ಲೂ ಕೂಡ ಒಂದು 5% ಪುಣ್ಯ ಬರ್ತದಂತೆ. ಅವರು ತಂದಿರಿ ಇಂಕೊಂದು ಕೆಲಸ ನಿನ್ನ ಮಗಳಿಗೆ, ಎನ್ನ ಮಗಕ್ಕೆ. ಅದಕ್ಕೆ ನಾವು ಉದ್ಯೋಗ ಮೇಳ ಮಾಡುವಂಥದ್ದು. ಒಟ್ಟು ವರ್ಷಕ್ಕೆ ಬಹುಶಃ ಒಂದು 3,000ರಿಂದ 4,000 ಮಕ್ಕಳು ಡಿಗ್ರಿಯಾಗಿ ಈ ಭಾಗದಿಂದ ಹೊರಗೆ ಬರ್ತಾರೆ. ಕೆಲಸ ಎಷ್ಟು ಜನರಿಗೆ ಸಿಗ್ತದೆ? 200 300. ಅದು ನಮ್ಮ ಇಲ್ಲಿ ಕಲಿತವ್ರು ಗೊತ್ತಿದೆ. ಇಂಜಿನಿಯರಿಂಗ್ ಮಾಡ್ತಾರೆ ನಮ್ಮ ಈ ಭಾಗದಲ್ಲಿ. ನಾನು ಮಾಡಬಾರ್ದು ಅಂತ ಹೇಳಿದಲ್ಲ. ಅವರಿಗೆ ಕಡೆಗೆ ಕೆಲಸ ಸಿಗುವುದು. ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಕಲಿತವರಿಗೆ ಮೊದಲು ಕೆಲಸ ಸಿಗುವುದು. ಅವರನ್ನು ಅಪ್ಗ್ರೇಡ್ ಮಾಡುವಂತ ಕೆಲಸಗಳು ಆಗಬೇಕು ಅಂತ. ವಿದ್ಯಾಭ್ಯಾಸ ಒಬ್ಬ ಫುಲ್ ಮನುಷ್ಯ ಅಂದ್ರೆ ಏನು? ಒಬ್ಬ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ರೆ ಸಮಾಧಾನ, ಎಲ್ಲ ಸಮಾಧಾನ, ನಾನು ಆರಾಮಾಗಿದ್ದ ಒಂದು ಮನುಷ್ಯ ಅಂತ ಹೇಳಿದ್ರೆ ಅವ್ರಿಗೆ 3 ವಿಚಾರಗಳು ಬೇಕಂತೆ, ಬೇರೆ ಏನು ಬೇಡಂತೆ. ಒಂದು ಆರೋಗ್ಯ ಬೇಕು. ಆರೋಗ್ಯ ಇಲ್ಲದ್ರೆ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. 2ನೇದ್ದು ವಿದ್ಯಾಭ್ಯಾಸ ಬೇಕು. 3ನೇದ್ದು ಉದ್ಯೋಗ ಬೇಕು. ಇದು 3 ಸಿಕ್ಕಿದ್ರೆ ನೀವು ಆಲೋಚನೆ ಮಾಡಿ. ಅವನು ಸಂತೃಷ್ಟ ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಸಿಕ್ಕಿದ ಹಾಗೆ ಅಂತ. ಅದನ್ನು ಆ ರೀತಿ ನಮ್ಮ ಮಕ್ಕಳನ್ನು ಬೆಳೆಸಬೇಕಿದ್ರೆ ಅವ್ರಿಗೆ ಉದ್ಯೋಗ ಕೊಡುವಂತ ಕೆಲಸಗಳು ಆಗ್ಬೇಕು. ಇವತ್ತು ನೀವೆಲ್ಲ ಜಾಸ್ತಿಯನ್ನು ಮಾತಾಡಿದ್ರೆ ನಾನು ಕೂಡ ಊಟ ಮಾಡಿ ಅಷ್ಟೇ. ನೀವು ಊಟ ಮಾಡಿದ್ರೆ ಇಲ್ವೋ ಅಂತ ಗೊತ್ತಿಲ್ಲ. ನಾವು 1 ಗಂಟೆಗೆ ಕಾರ್ಯಕ್ರಮ ಮಾಡುವಂತ ಇದ್ದೀವಿ. ಆನಂತರ ಈಶ್ವರ ಮಂಗಲಕ್ಕೆ ಹೋಗಿ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ನಾನು 2 ಗಂಟೆಗೆ ಮಂಗಳೂರಿಗೆ ಮುಟ್ಟಬೇಕಿತ್ತು. ಈಗ 3 ಗಂಟೆ ಆಯ್ತು. ಅದರಿಂದ ನಿಮಗೆಲ್ಲ ನಿಮ್ಮ ಪ್ರೀತಿ ಇರಲಿ. ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಕಾರ್ಮಿಕ ಇಲಾಖೆಯವರು ಆಯೋಜನೆ ಮಾಡಿದ್ದಾರೆ. ಏನಾದರೂ ಸಹಾಯಗಳು ಬೇಕಿದ್ರೆ ನಿಮ್ಮ 94C
ಅಕ್ರಮ ಸಕ್ರಮ ಅದು ಯಾವುದಾದ್ರೂ ಆಗಿಲ್ಲ ಅಂತಂದ್ರೆ ದಯಮಾಡಿ ಪ್ರತಿ ಸೋಮವಾರ ಕಚೇರಿಯಲ್ಲಿ ಇಡ್ತೇನೆ. ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ. ಅವರ ಹೆಸರು ಉಳಿದಿಲ್ಲ. ಯಾರಿಗೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ನಿಮ್ಮ ಋಣ ನನ್ನ ಹತ್ರ ಇದೆ. ನೀವೆಲ್ಲ ಮತ ಹಾಕಿ ನನ್ನನ್ನು ಶಾಸಕನಾಗಿ ಮಾಡಿದ್ರಿ. ಆ ಋಣವನ್ನು ತೀರಿಸುವಂತ ಕೆಲಸ ಖಂಡಿತ ಮಾಡ್ತೇನೆ, ಪ್ರಾಮಾಣಿಕತನದಲ್ಲಿ ಮಾಡ್ತೇನೆ. ಅಶೋಕ್ ರೈ ಅವರ ಮೇಲೆ ಪ್ರೀತಿ ಇರಲಿ. ಖಂಡಿತ ನಿಮ್ಮ ಏನಾದ್ರೂ ಕೆಲಸಗಳಿದ್ರೆ ನನ್ನ ಹತ್ರ ಅವರನ್ನು ಕರ್ಕೊಂಡು ಹೋಗ್ಬೇಕು, ಇವನನ್ನು ಕರ್ಕೊಂಡು ಹೋಗ್ಬೇಕು, ಆದ್ರೆ ಮಾತ್ರ ಅಲ್ಲಿ ಒಳಗಡೆ ಎಂಟ್ರಿ ಎಂಚ ಹೋಗ್ನಿ ಈಗ 6 ಬೋರ್ಡ್ 10 ಬೋರ್ಡು ಅನ್ನೆಲ್ಲ ತಮ್ಮೆಲ್ಲ ಏರ್ಲ ಬಿಡ್ಚಿ ಓಟು ಪಾಡ್ನಾಗಲಿ ನಿಖಿಲಿ ಸೇವೆ ಮಲ್ಪನೆ ಏನಿ ನಿಖಿಲಿ ಬತ್ತದು ಸೇವೆ ಪಡೆಯೋಣಿ ನಿಖಿಲಿ ಎನ್ನ ಪ್ರೀತಿದ ಬಂದಲು ನಿಖಿಲ ಮಿತಿ ಇಪ್ಪನ ಪ್ರೀತಿ ಪುನಃ ಪುನಃ ಪಾತ್ರ ಪಡಲು ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.